ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕವಿತಾಸ್ ಫರ್ ಯೂಟ್ಯೂಬ್ ಚಾನಲ್. ನಾನು ಕವಿತಾ ಮಾಣಿ. ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ಬರ್ಡೇ ಬ್ಲಾಗ್. ನನ್ನ ಚಿಕ್ಕಮ್ಮನ ಬರ್ಡೇ ಇವತ್ತು, ಅಂದರೆ ಅಪ್ಪನ ತಮ್ಮನ ಹೆಂಡತಿ. ನೀವು ನನ್ನ ಬ್ಲಾಗಲ್ಲಿ ನೋಡಿರ್ಬೋದು, ತುಂಬ ಕಾಮಿಡಿ ಆಗಿರ್ತಾರೆ. ಸೊ ಅವರದ್ದೇ ಇವತ್ತು ಬರ್ಡೇ. ಸೊ ಹಾಗಾಗಿ ಅವರ ಮನೆಗೆ ಹೋಗ್ತಾ ಇದ್ದೇನೆ ಈಗ ಸದ್ಯ. ಅವ್ರಿಗೆ ಏನಾದರೂ ಒಂದು ತೆಕೊಳ್ಳೋ ಅಂತ, ನಾನು ಇಷ್ಟರವರೆಗೆ ಏನು ಕೊಟ್ಟಿಲ್ಲ ಅವರಿಗೆ. ಸೊ ಏನಾದರೂ ತೆಕೊಳ್ಳೋ ಅಂತ. ಚಿಕ್ಕಮ್ಮನ ಬರ್ಡೇ ಯಾಕೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ಅಂತ ನಿಮ್ಮ ಕ್ವಶನ್ ಇರ್ಬೋದು. ಅವರು ನಾನಂದರೆ ಫಸ್ಟ್ PU ಆ್ಯಂಡ್ ಸೆಕೆಂಡ್ PUC ನಾನು ಜೂನಿಯರ್ ಕಾಲೇಜ್ ಪುತ್ತೂರಲ್ಲಿ ಕಲ್ತಿರುವಂಥದ್ದು. ಅಲ್ಲಿಂದ ಚಿಕ್ಕಮ್ಮನ ಮನೆ ತುಂಬ ಹತ್ತಿರ ಇತ್ತು. ಸೊ ಅದಕ್ಕೋಸ್ಕರ ನಾನು 2 ವರ್ಷ ಅಲ್ಲೇ ಓದಿರುವಂಥದ್ದು. ಬೇರೆಯವರ ಮನೆ ಮಗಳು ಅಂತ ನೋಡಲಿಲ್ಲ, ಸ್ವಂತ ಮನೆಯ ಅಂದರೆ ತಮ್ಮ ಮಗಳಾಗಿ ನನ್ನನ್ನು ನೋಡ್ಕೊಂಡಿದ್ದಾರೆ. ಅಷ್ಟು ಕೇರ್ ಮಾಡುವ, ಅಷ್ಟು ಪ್ರೀತಿ ಕೊಡುವ ಚಿಕ್ಕಮ್ಮ ಯಾರಿಗೂ ಕೂಡ ಸಿಗಲಿಕ್ಕಿಲ್ಲ. ನನ್ನ ಫ್ಯಾಮಿಲಿಯಲ್ಲಿ ಒಂದು ಬೆಸ್ಟ್ ಪರ್ಸನ್ ಅಂತ ಇದ್ದರೆ, ಬೆಸ್ಟ್ ನನಗೆ ತುಂಬ ಇಷ್ಟಪಡುವಂಥ ವ್ಯಕ್ತಿ ಅಂತ ಇದ್ದರೆ ಅದು ನನ್ನ ಚಿಕ್ಕಮ್ಮ. ಸೊ ಹಾಗಾಗಿ ಅವರ ಬರ್ಡೇ ಸೆಲೆಬ್ರೇಟ್ ಮಾಡುವ ಅಂತ ಹೇಳಿಕೊಂಡು ಈಗ ಹೊರಟು ನಿಂತಿದ್ದೇನೆ. ಸಂಜು ಶೆಟ್ಟಿಗೆ ಹೋಗುವ ಅಂತ, ಏನಾದರೂ ತಗೊಳ್ಳುವ ಅಂತ ಹೇಳ್ಕೊಂಡು. ದೊಡ್ಡ ಮಟ್ಟದಲ್ಲ, ಏನಾದರೂ ಅವರಿಗೆ ಖುಷಿ ಆಗುವಂಥ ಒಂದು ಏನಾದರೂ ತಗೊಂಡು ಅವರಿಗೆ ಗಿಫ್ಟ್ ಮಾಡುವ ಅಂತ ಹೇಳಿ. ಆ್ಯಂಡ್ ಅವರ ಬಗ್ಗೆ ಕೆಲವು ವಿಚಾರ ಹೇಳಬೇಕು. ಯಾಕಂತ ಹೇಳಿದ್ರೆ ಸ್ವಂತದವರೇ ಚೆನ್ನಾಗಿ ನೋಡ್ಕೊಳ್ಳೋದು, ಅದು ಕೂಡ ನನ್ನ ಅಪ್ಪನ ತಮ್ಮನ ಹೆಂಡತಿ. ಸೊ ನಿಮಗೆ ಅನ್ನಿಸ್ಬೋದು, ಅಷ್ಟು ಪ್ರೀತಿ ಕೊಡ್ತಾರೆ. ಈಗಲೂ ಕೂಡ ಅಷ್ಟೇ, ಆಗ 2 ವರ್ಷ ಮಾತ್ರ ಅಲ್ಲ, ಈಗ ಕೂಡ ಅಷ್ಟೇ ಅದೇ ಪ್ರೀತಿ, ಅದೇ ವಾತ್ಸಲ್ಯ ಇದೆ. ಸೊ ನನ್ನ ಸೆಕೆಂಡ್ ಅಮ್ಮ ಅಂತ ಹೇಳ್ಬೋದು. ಸೊ ಅವರಿಗೆ ಖುಷಿ ಆಗಲಿ ಅಂತ ಇವತ್ತು ಅಷ್ಟೇ, ಅದೇ ಒಂದು ಉದ್ದೇಶ, ಬೇರೆ ಉದ್ದೇಶ ಇಲ್ಲ. ಸೊ ಹಾಗಾಗಿ ಅವರ ಮನೆಗೆ ಹೋಗ್ತಾ ಇದ್ದೇನೆ. ಅವರಿಗೂ ಕೂಡ ಗೊತ್ತಿಲ್ಲ. ಸೊ ಆಗಿನ ಅವರು ಕೆಲ್ಸಕ್ಕೆ ಹೋಗಿದ್ದಾರಂತ, ಆಗಿನ ಕಾಲ್ ಮಾಡ್ತಿದ್ದೇನೆ ಅವರ ಮಗಳಿಗೆ ಬಂದ್ರ ಅಂತ. ಸೊ 2-3 ಸತಿ ಕಾಲ್ ಮಾಡಿದೆ, ಅಮ್ಮ ಕೂಡ ಕಾಲ್ ಮಾಡಿ ಕೇಳಿದರು. ಸೊ ಈಗ ಹೋಗ್ತಾ ಇದ್ದೇನೆ. ಕೆಲಸದಿಂದ ಬಂದು ಹೀಗಿದ್ದಾರೆ ಚಿಕ್ಕಮ್ಮ. ವರ್ಕ್ ಫ್ರಮ್ ಹೋಮ್. ಕೇಕ ಯಾವ್ದಾ ಇದೆಪ್ಪು. ಪಾಪ ಅಷ್ಟು ಸಣ್ಣದೆಂತ ಕೊಡುದು. ಶಾಕಲ್ಲಿದ್ದಾರೆ, ನಾನು ಗೊತ್ತಿಲ್ಲ. ಬ್ಯಾಕ್ ಗ್ರೌಂಡ್ ಅಲ್ಲಿ ಕೂಗ್ತಿದೆ.
ಕುಂತಿ ಫಸ್ಟ್ ಆಯ್ತು ಫೋಟೋ ತೆಕ್ಕೊಳ್ಳೆ ಒಚ್ಚಿ ಮಾತ ತೆಗೀರಿ ಓಪನ್ ಮಾಡಿ ಅದಾಕಿ ಗೊತ್ತು ಜಿ ಯಾರಿಗೆ ಇಷ್ಟ ಅಪ್ಪ ನಾನು ಅಲ್ಲ ಬರ್ಪಡ ಚಿನ್ನ ಲೆಕ್ಕದ ಬರ ಕೊಡ್ತೇನೆ ಕಾದು ಕೂತ್ಕೊಳ್ಳಿ. ಗೋ ಸೂಟೆ ತಿಕ್ಬೇಡ ಸ್ವಲ್ಪ ಕೂಗ್ಬೇಕಮ್ಮ ಎಂತಕ್ಕೆ ಕೂಗುದು ಆಗ ವ್ಯೂವರ್ಸ್ ಜಾಸ್ತಿ ಆಗ್ತದೆ ತಲೆ ನಿಂದು ಕಲ್ಲರ್ ಮುಂದೆ ಗೊತ್ತಿದ್ದು ಒಳ್ಳೆ ಸುಮಿತ್ರ ಕಲರ್ ಎಲ್ಲ ಬೋರ್ಡ್ ಲೆಕ್ಕ ಅವತ್ತು ಇಲ್ಲದ ಕಲರೇ ಸಿಕ್ಕಿತ್ತು ಚಂದ ಥ್ಯಾಂಕ್ ಯು ಪಿಂಕಿ ಇದಿಷ್ಟು ಚಿಕ್ಕಮ್ಮನ ಬರ್ಡೇ ಬ್ಲಾಗ್. ಸೊ ಜಾಸ್ತಿ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಸೊ ಅವರು ಕೂಡ ತುಂಬ ಖುಷಿಪಟ್ಟರು. ಸೊ ತುಂಬ ಇಷ್ಟವರೆಗೆ ಬರ್ಡೇ ಸೆಲೆಬ್ರೇಷನ್ ಮಾಡಿಲ್ಲ. ಅದನ್ನೇ ಲಾಸ್ಟ್ ಇಯರ್ ಸಿಂಪಲ್ಲಾಗಿ ಬರ್ಡೇ ಸೆಲೆಬ್ರೇಷನ್ ಮಾಡಿತ್ತು. ಸೊ ಈ ವರ್ಷ ಕೂಡ ಸಿಂಪಲ್ಲಾಗಿ ಬರ್ಡೇ ಸೆಲೆಬ್ರೇಷನ್ ಮಾಡೋದಕ್ಕೆ ತುಂಬ ಖುಷಿಪಟ್ಟರು. ಸೊ ಈ ವಿಡಿಯೋ ನಿಮಗೆ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿ ತನಕ ಟಾಟಾ, ಬಾಯ್.